ಪ್ರಸನ್ನ ಬರ್ತಾರೆ. ಹಾಯ್ ಪ್ರಸನ್ನ, ವೆಲ್ಕಮ್. ಇನಿ ವಾಸ್ತು ಚೇಂಜ್ ದಾಲೆಜ್ಜಿ ಇದು ಪೋಪೆತ್ತಡೆ ಜಸ್ಟ್ ಇಂಚೆನೆ ಚೂರು ನೆಡೆ ಚೂರು ಬೇಲೆ ಎತ್ತಡ ಇತ್ತು. ಗುಡ್ ಮಾರ್ನಿಂಗ್ ಪ್ರಸನ್ನ, ಗುಡ್ ಮಾರ್ನಿಂಗ್. ಅಕ್ಕ ಚಾಂಡೆ ದಾದ ತಿನ್ರೆ. ಥ್ಯಾಂಕ್ ಯು ಪ್ರಸನ್ನ, ಥ್ಯಾಂಕ್ ಯು. ಲಕ್ಕದಿದ್ದಾರಾ ಪ್ರಸನ್ನ? ದಾದ ತಿನ್ರೆ ಮಲ್ದಿರಮ್ಮ. ಮನಲ ಸಂಗೀತಕ್ಕ ಜೆಸೊಂದೆ ಪರೊಂದರೆ ಅಂದ ಜೆತೊಂದರ. ಓಕೆ ಓಕೆ ಬಕ್ಕ ವಿಶೇಷ ಪುರ ಮೋನೆದ ವಾಸ್ತು ಚೇಂಜ್ ಆತುಂಡು. ಮೋನೆದೆಲ್ಲ ಚೇಂಜ್ ಆತುಂಡ ಯಾನ್ ಒಂದು ಚೇಂಜ್ ಆತುಂಡ ನಿನ್ನೆ ದಾದಿ ಜಾಗ ಚೇಂಜ್ ಆತುಂಡ ಒಂದು ಮೋನೆದೆಲ್ಲ ಚೇಂಜ್ ಆತ. ಹೌದಾನೆ ಮೋನೆ ಚೇಂಜ್ ಮೋನೆ ಅವೇ ಉಪ್ಪುನ್ ಸಂಪತ್ತು ಮೋನೆ ಚೇಂಜ್ ಆವಚ್ಚು. ಮೋನೆ ಚೇಂಜ್ ಆವಚ್ಚು. ಸಂಪತ್ ಪೂಜಾರಿ ವೆಲ್ಕಮ್. ಬೊಕ್ಕ ಚಾಂಡೆ ಸಂಪತ್ ಪೂಜಾರಿ ಅವರೇ, ಚಾಂಡೆ ಸಂಪತ್ ಅಂದಿ ಪ್ರಸನ್ನ ಇರುವಣ್ಣರ ವಾಸ್ತು ಜಾಗ ಚೇಂಜ್ ಆತುಂಡು. ಒಂದು ಸಂಪತ್ ಅನ್ಬೇ ಮೋನೆ ವಾಸ್ತು ಚೇಂಜ್ ಆತುಂಡು ಇಂಕ್ ದಾದನ್ನೇ ಗೊತ್ತಾವುಜಿ ಸರಿ ಕಟ್ಟು ತುಕ ಇನಿ ಆ ವಾಸ್ತು ಚೇಂಜ್ ಏನ್ ಲೆಕ್ಕೊಂಡು ಜನ ಬರ್ಪೇರು ತುಕ ಫಸ್ಟ್ ಅವೇ ಇತ್ತು ಫಸ್ಟ್ ಜನ ಬರ್ಪೇರು ತುಕ ವಾಸ್ತು ಚೇಂಜ್ ಏನ ಲೆಕ್ಕಡು. ಒಕ್ಕ ಸಂಪತ್ ಪೂಜಾರಿ ಅವರೇ, ನಿಮ್ಗೆ ಎಂತ ತಿಂಡಿಯಾ ತಿಂಡ್ರದದೇ ಲಕ್ಕದಿದ್ದೀರಾ ಅಂದ ತೇರ್ಲ ಐತಾರ ತೇನೆ ಯಾನೊಂಜಿ ಮಾತ್ರ ಬೇಗ ಲಕ್ಕದು ಲೈವ್ ಬೈತಿ. ವಾ ಜಾಲಿ ಕಿಸೆ ಪೂರ ಖಾಲಿ ಬೇರೆ ಒಂಜಿ ಡೈಲಾಗ್ ಪ್ರಸನ್ನ ಒಂಜಿ ಡೈಲಾಗ್ ರೈಸುಂಡು ಮಾತ್ರ ಅದೇ ಪುಂಡಿಕೋರಿ ಅಂದೇ ಸಂಪತ್. ಪುಂಡಿಕೋರಿಯಾ ರೈಸಿಯರ್ ಮಾರ್ರೆ ಕಾಣೆನೆ ಪುಂಡಿಕೋರಿ ಇಂಗ್ಲೀಷ್ ಸಜ್ಜಿಗೆ ದೋಸೆ ಪೂಜಾರ್ಲೆಗೆ ತಿಂಡಿ ಪುಂಡಿ ಪೂಜಾರ್ಲೆಗೆ ಒಂದೊಂದು ನನ್ನ ತಿಂಡಿಲ ಪುಂಡಿಗೆ ಅರೆಗು ಪ್ರಸನ್ನೇ ಜೈದೇರ್ಗೆ ಉತ್ತಕ್ಕೆ ತಂಚಿ ಪೋಪೆ ಚೂರು ಮಲ್ಪ ಒಂಚೂರು ಪೇನೆ ಮಲ್ಪ ಒಂದು ತೊಂದು ಹೆಚ್ಚು ಪಡ್ತಾ ಅಪ್ಪು ಚೆಂಕ್ ಅಂಚೆ ಚೂರು ವಾಸ್ತು ಚೇಂಜ್ ಮಾಡ್ತೀನಿ ತೂಕ ಜನ ಬರ್ಪೇರ ಬಂದು ಜನ ಬತ್ತೆಲ್ಲ ಸೀದಾ ಹಂಚಿ ಪೋಪೆ ಆ ಕೂಡ ಜನ ಬತ್ತಿರ ಕೂಡ ಇಂಚಿ ಬರ್ಪೆ ಚೇಂಜ್ ಮಾಡ್ಬೇಕು. ಇನಿ ವಾಸ್ತು ವರ ಇಂಚು ವರ ಇಚ್ಚಿನ ಬೋರ ಅಪ್ಪಣತಿ ಸಂಪತ್ತು ಅದೇ ಪ್ರಸನ್ನ ಅಲ್ಲಿ ಜನ ಪೋಯಿರು ಬತ್ತಿನಕುಲ್ಲ ಪೋಯಿರು ವಾಸ್ತು ಚೇಂಜ್ ಮಾಡ್ಬಿಡ ಅದು ಕೂಡ ಕಾಣೆ ಎನ್ನಿಟ್ಟು ಜನನೇ ಇಜ್ಜಿ ಇತ್ತೆ ಕೋಡೆ ಎಂಜಿದ ಆದನಂಚಿ 400 ದಿವಸ ಆತುಂಡು ಐದು ಪಕ್ಕ ಮೊಳಿಪುರ ಜನನೇ ಇಜ್ಜಿ ಅಡೆಗ್ ನೆಲಟ್ಟು ಕುಲ್ಲೆದು ಆಲ ಬರ್ಸ ಬತ್ತು ನೆಲ ಚಂಡಿ ಈ ನೆಲಟ್ಟು ಕುಲ್ಲು ನಾನು ಆ ನೆಲಟ್ಟು ಯಾನ್ ಕುಲ್ಲುನ ನೆಲಟ್ಟು ಅವು ಚಂಡಿ ಬರ್ಸ ಬತ್ತು ಐಟ್ ಕುಲ್ಲೆರ ಆಪುಜಿ ಏರ ಲಕ್ಕದಿದ್ದೀರಿ ತೋಜೋಡು ಮನು ಅನ್ನೆ ಒಂದು ಪಾಡ್ದೇರು ಯಾರು ಎದ್ದಿಲ್ಲವಾ ಅಂದು ಪಾಡಿಯರು ಬತ್ತು ನೊಂಜಿ ನೋಟಿಫಿಕೇಶನ್ ಏಲ ಲಕ್ಕದಿದ್ದೀರಿ ಏನ್ ಬರ್ಪೇನ ಅಡೇನು ಪೋಪೆ ಜನಕ್ಕಳು ಇಜ್ಜಿರಲ್ಲ ಮಲ್ಲಿ ಜನಕ್ಕಳು ಇರ್ದು ಆಯ್ಕೆ ಕ್ಯಾಮರಾಮ್ಯಾನ್ ಪ್ರಸಾದ್ ಜೊತೆ ಆಂಕರ್ ಸಂಗೀತ ನಿರಂತರ ಸುದ್ದಿಗಾಗಿ ನೋಡುತ್ತಾ ಇರಿ ಶ್ರೀ ದುರ್ಗಾ ಚಾನಲ್. ಹೌದು ಎದ್ದೇಳಿ ಗೆಳೆಯರೇ, ಎದ್ದೇಳಿ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ. ಹೌದು ಎಲ್ಲರೂ ಎದ್ದೇಳಿ, ಒಮ್ಮೆ ನಮ್ಮ ಲೈವಿಗೆ ಬನ್ನಿ, ನಾವು ಎದ್ದಿದ್ದೇವೆ. ಗೆಳೆಯರೇಳು ಜರಿನಿ ಸಂಪತ್ ಪೋಯಿರಾ
ಒಂಜಿ 2 ಮೆಸೇಜ್ ಬಿರ್ಕದ್ ಪೋಯಿನ ಸಂಪತ್ ಅರೆ ಪುಂಡಿ ಕೋರಿ ಬಲಿಪುಳನ್ ಪೊಡಿಗೆ ಆತುನ ಐಕ್ ಪೋಯಿಂತೋ ಜೋಡು ಅಲ್ಲೇ ಮಲಗಿ ಸಿಮೆಂಟ್ ಹಾಕಿ ನೋ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಅಯ್ಯೋ ಕಮೆಂಟ್ ಹಾಕಿ ಸಿಮೆಂಟ್ ಹಾಕಿ ಹೆಂಗೆ ಅವಳು ಹೆಂಗೆ ಸಿಮೆಂಟ್ ತಗೋಚಿನ ನಾನು ಗೊತ್ತಿಲ್ಲ ಅವಳು ಸಿಮೆಂಟ್ ಪಾಡ್ದು ನಾವು ಐತ ಮಾತೇನೊಂದು ಐದು ಸಿಮೆಂಟ್ ಪಾಡ್ದಿನ ಬಂದ್ರೆ ಒಪಿನಿಯನ್ ಬಲೆ ಹರ್ಷ ಚೂರು ವಾಲ್ಯೂಮ್ ಮೆಲ್ಲದಿಲ್ಲ ಹರ್ಷ ಸಾತಿ 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 ಅಡಪು ಅಡಪು ಹೌದು ಅಂದಿ ಇರವನೆಲ್ಲ తీయరತ್ತೆ ಐಕೆ ಎನ್ನ ಮನಸ್ಸು ಐಕ್ ಸಿಮೆಂಟ್ ಬಾರ್ದೇನೆ ಜಕ್ಕೆ ನಿಂದ ಐಕೆ ಮೇರ್ದಾಡೆ ಅಂಚ ಬರ್ಪಿನಿಂದ ಅವಳೆ ಜಪ್ಪಲಿಗೆ ಸಿಮೆಂಟ್ ಬಾರ್ದೆ ಕಾಮೆಂಟ್ ಗೊತ್ತಾ ನಿತ್ಯ ಗೊತ್ತಾ ನಾವು ಕಾಮೆಂಟ್ ಕಾಮೆಂಟ್ ಓದಿ ಸಿಮೆಂಟ್ ಯಾನೆಂಗೆ ನಾನೈತೆ ಮೇಸ್ತ್ರಿಲ್ಲೆ ತಗೋರೋಡು ಸಿಮೆಂಟ್ ಮಾಡ್ರೆ ಅಯ್ಯೋ ಜರಿ ಸಂಪತ್ ಲೈಕ್ ಕೊಡ್ತೀನಿ ಹೆಜ್ಜಿ ತೋಜೋಳತೆ ಲೈಕ್ ಕೊಡ್ತಿದ್ದೀರಾ ಏನೋ ಒಂಜಿ ಲೈಕ್ ಕೊಡ್ತಿದ್ದೀರ ಬಾರೆ ಬೈದಿನ ರಡ್ಡಿ ಜನ ಅಂದಿ ಅಲ್ಲೇ ಮಲ್ಲಗಿ ಸಿಮೆಂಟ್ ಹಾಕಿದೆ ಮಲ್ಲ ಕಾಂಡಿ ಈ ರೌಲಿ ಜೆಪ್ಪಲೆ ಸಿಮೆಂಟ್ ಪಾಡ್ದನ ಅವ್ರು ಮಲ್ಲ ಕಾಂಡಿ ಎಲ್ಲ ತೊಜ್ಬೈತೆ ಐಕ್ ಬಂದೆ ಅಂಚ ಎಂಕ್ ಜೋರ್ ತಿಳಿಕ್ಕಿಲ್ಲ ಸಂಪತ್ ಸಿಮೆಂಟ್ ಕರೆ போயிரா ಅಂದ್ ಮುಜ್ಜಲ್ಲಿಗೆ ಅರ್ಜೆಂಟ್ ಓಡೇ ಪೋಯಿರು ಅಂದಿ ಸಂಪತ್ ಮುಜ್ಜನ ಉಳ್ಳೀರ್ ಮಾತ್ರ ಏರನ್ನು ಗೊತ್ತುಜಿ ಮಾತ್ರ ನಿನ್ನಯ ಮಗುವಿದು ನಿನ್ನ ಬಿಟ್ಟು ಹೋಗದು ಮುಲ್ಪ ಈ ನೆಡೆ ಬಲ್ವದೆ ಮಸ್ತ್ ಶಬ್ದ ಜಾಸ್ತಿ ಪಿರವುದೆ ಮಿಟ್ಟನ ಶಬ್ದ ಇಜ್ಜಿ ಅಣ್ಣ ನೋಡು ನಾನು ಸೀದ ಬರ್ತೀನಿ ಸೀದ ಕಾಲ ನೋಡನಿಗೆಲ್ಲ ಸ್ವಾತಿ ಗೌಡ ಅವ್ರು ಬಂದ್ರು ಹಾಯ್ ಸ್ವಾತಿ ವೆಲ್ಕಮ್ ಹಾಯ್ ಅಕ್ಕ ಅಂತ ಹೇಳ್ತಾ ಇದ್ದಾರೆ ಇಪ್ಪಡು ದಾಲ ಆಪುಜಿ ಪನದುಲ್ಲೇರು ಓ ಇಪ್ಪಡು ಓ ಉಪ್ಪಡು ಚಾ ಪರಿಯರ ಪನದುಲ್ಲೇರು ಗೋದ್ರೇಜ್ಗೆ ಜೈ ಪನದುಲ್ಲೇರು ಅವು ಏರಿಯೇ ಗೋದ್ರೇಜ್ ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ ಸ್ವಾತಿ ಥ್ಯಾಂಕ್ ಯು ಸ್ವಾತಿ ಥ್ಯಾಂಕ್ ಯು ಸೋ ಮಚ್ ಸ್ವಾತಿ ಕಾಫಿ ಆಯ್ತಾ ನಿಮ್ದು ಎಂತ ಸ್ಪೆಷಲ್ ಇವತ್ತು ದಾದಿ ಗೌಡ್ರಿಗೆ ಜೈಯಾ ಓ ಅಂಚ ఎంచిన బకేరే గావు స్వాతి మన పాట వాళ్ళితే అంత పిని కాల్ పేజ్ వాళ్ళు ఉండే గల్ల వాళ్ళు ఉంటే ಸ್ವಾತಿ ಗೌಡ್ರಿಗೆ ಬಂದಲ್ಲೇನಾ ಗೌಡ್ರಿಗೆ ನಾನು ಓದಿಸಿ ಕೋತ್ರಿ ಬಕೀರ್ ಖಾಲಿ ಅಂಚ ಪಾಡ್ನ ಪ್ರಸದನ್ನ ಪಾಡ್ನ ಕೊಂಚ ಪುದರ್ ತೊಟ್ಟು ಪಾಡತ್ತ ಬಕ್ಕ ಎಂಚ ಉಳ್ಳದಕ್ಕ ಯಾನು ಹುಷಾರಲ್ಲೇ ಸ್ವಾತಿ ಪ್ರಸದನ್ನ ತಿಳಿ ಸಾಕಾಡ ಇಂಕ್ ಆರು ಒಂಜೊಂಜಿ ಅಕ್ಷರ ಬುಡ್ದು ಪಾಡ್ದಾಗ ನಾವು ಓದುನ ಕೊಡತೆ ಓ ಅಪ್ಪಿ ಎನ್ನ ಮಂಡಿಡ್ ಬೇತುಂಡು ಆರು ಕೊಡ ಐಕ್ಲಿಕ್ ಮಲ್ತದೆ ಯಾರು ಓದು ನಂಚ ಹಾಯ್ ಪ್ರಸಾದ್ ಬರೋದಲ್ಲೇರು ಸ್ವಾತಿ ನೀ ರಜೆನೆ
अन्य स्वाति तेल साकणिंगे कदी जिते किन ಕೂಡ ಅಪ್ಪಡಿ ನಿನ್ನ ಮಗ ಬುಲ್ತು ಬಕೊಂಡ ಸ್ವಾತಿ ಬೇಜಾರ್ ಮಲ್ಪೊಚ್ಚಿ ಅಂದು ಸ್ವಾತಿ ಬೇಜಾರ್ ಮಲ್ಪೊಚ್ಚಿ ಅವು ಯಾನ ಪಂಡ ಯಾನ್ ಇರ್ನಂದು ಪುದಾಡು ಓದಿನತ್ ಯಾನಾರ ಬೇತೆ ಮೆಸೇಜ್ ಪಾಡಿಯಾರ ಅಂದು ಓದಿನ ಅಂಚ ಬೇಜಾರ್ದಾರಿಜ್ಜಿ ಪ್ಲೀಸ್ ಸ್ವಾತಿ ನನ್ನ ಬುಲ್ಪೊಚ್ಚಿ ಪನೊಂದುಲ್ಲೇರು ಸ್ವಾತಿ ಹುಲಿ ಬುಜ್ಜೇರಿ ಯಾನೇ ಎತ್ತೆ తెలుసు ಹುಲಿ ಬರಲ್ಲ ಬರೋದು ನೀ ಲೈಕ್ ಒಂಜಿ ತೋಜು ನಿನಗೆ ಲೈಕ್ ತೋಜು ನೀ ಪ್ರಸ್ತುತ ಸ್ವಾತಿ ಎಷ್ಟು ಲೈಕ್ ಕಾಣ್ತಾ ಇದೆಯಾ ದಾದಿ ತಿಂಡಿ ಅಕ್ಕ ಎಂಕುಂದಿ ರವಲ ಗೋಧಿದ ಪೊಡಿಲ ಒಟ್ಟು ಮಿಕ್ಸ್ ದೋಸೆ ಎಂಕು ಸಜ್ಜಿಗೆ ದೋಸೆ ಪಂತೀನಿ ಇಂಚ ರಡ್ಡು ಎಂಕ್ ಒಂಜಿ ತೋಜು ಸಂಪತ್ ಸೀದ ಪೋಯಿ ನಾನು ಒಂಜಿ ಲೈಕ್ಲ ಕೊರ್ತುಜಿ ಸಂಪತ್ ಸೀದ ಪೋತೀನಿ ಎಂತ ತಿಂಡಿ ಸ್ವಾತಿಗೆ ಎಂತ ತಿಂಡಿ ಹೌದೌದು ಸ್ವಾತಿಗೆ ಎಂತ ತಿಂಡಿ ಹಾಲ ನೋಡಲಿ ಎಲ್ಲ ಚೈತ್ರವಾಗಲಿ ಎಲ್ಲ ತಿಂಡಿ ಇನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ತಿಂಡಿ ನನ್ನ ಮಲ್ಪಡಿನಿ ಐತಾರತ್ತೆ ಲೇಟ್ ಮಾತೆಲ್ಲ ಲೇಟ್ ഞാനೊಟ್ಟಿ ಮಾತ್ರ ಬೇಗಲಕ್ಕೆ ತಿಂಡಿ ತಿಂದು ಬರ್ತೀನಿ ಬಸವರಾಜ್ ಅವ್ರು ಬಂದ್ರು ಹಾಯ್ ಬಸವರಾಜ್ ಅವರೇ ಗುಡ್ ಮಾರ್ನಿಂಗ್ ಸೂಪರ್ ಅಕ್ಕ ಈರು ಅಂದ್ರೆ ಯಾರೇ ಬಲ ಸೂಪರೇ ಕೋಲಾರ ಇಜ್ಜಿ ಮಾತ್ರ ಇದನ್ನ ಕೋಲಾರ ಅಜ್ಜಿ ಅಂತ ಸ್ವಾತಿ ತಿಂಡಿ ಮಾಡುದಾ ಸ್ವಾತಿಯ ತಿಂಡಿ ಮಾಡುದಾ ಈರಿಸ್ ಮಲ್ತು ಕೊರ್ಪರೇಸ್ ಬಸದಂತ ಸ್ವಾತಿ ಪ್ರಸಾದನೆ ತರ್ತಾರೆ ಆಯ್ತಾ ತಿಂಡಿ ಇವತ್ತು ಜೊಮ್ಯಾಟೊದಿಂದ ನಾನು ಮಾಡಲ್ಲ ಅಮ್ಮ ಮಾಡೋದು ಅಮ್ಮ ಮಲ್ಪನ್ಗೆ ಬಸವರಾಜ್ ಅವರೇ ವೆಲ್ಕಮ್ ಕಾಫಿ ಆಯ್ತಾ ಗುಡ್ ಮಾರ್ನಿಂಗ್ ನಾನು ಮಾಡಲ್ಲ ಅಮ್ಮ ಮಾಡೋದು ಬೆಳ್ಳಿ ಚುಕ್ಕಿ ಲಾಗ್ ಅವ್ರು ಬಂದ್ರು ಹಾಯ್ ಬೆಳ್ಳಿ ಚುಕ್ಕಿ ಅವರೇ ವೆಲ್ಕಮ್ ಲೈಕ್ ಕೊಡಿ ಬಂದವ್ರು ಲೈಕ್ ಕೊಡಿ ಆಯ್ತಾ ಗುಡ್ ಮಾರ್ನಿಂಗ್ ಬೆಳ್ಳಿ ಚುಕ್ಕಿ ಲೈಕ್ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಮ್ಯಾಗಿ ಮಾಡಲಿಕ್ಕೆ ಗೊತ್ತುಂಟು ಅಷ್ಟೇ ಯಾವ ಪ್ರಸ್ತುತನ್ನ ಒಡೆಲ ಪೋದು ಬರಲಿ ಮ್ಯಾಗಿ ಮಲ್ಪರ ಗೊತ್ತಿತ್ತಲ್ಲ ಒಂದು 4 ಪ್ಯಾಕೆಟ್ ಮ್ಯಾಗಿ ಬ್ಯಾಗ್ ಇಡ್ದಿಂದ ಒಡೆಲ ಪೋದು ಬರಲಿ ನಮಕ್ ಗೊತ್ತುಳ್ಳತೆ ಮ್ಯಾಗಿ ಯಾವ ಲೈಕ್ ಡನ್ ಅಂತ ಹೇಳ್ತೇವೆ ಥ್ಯಾಂಕ್ ಯು ಬೆಳ್ಳಿ ಚುಕ್ಕಿಯವರೇ ಚಾನಲ್ ಇದೆಯಾ ಕೋಟ್ಯಾನ್ ಪೂಜಾರಿ ಅವರು ಬಂದರು ಹಾಯ್ ಕೋಟ್ಯಾನ್ ಪೂಜಾರಿ ಅವರು ವೆಲ್ಕಮ್ ಟಿಫಿನ್ ಆಯ್ತಾ ಅಕ್ಕ ಆಗಿದೆ ನನಗೆ ದೋಸೆ ಗುಡ್ ಮಾರ್ನಿಂಗ್ ಅಕ್ಕ ಚಾಣ ಅಂತ ಕೇಳಿದೆ ಚಾ ಆಗಿದೆ ಸ್ವಾತಿ ನಗ್ತಾ ಇದ್ದಾರೆ ಮನೇಲಿ ಎಲ್ಲಿದ್ದೀರಾ ಅಕ್ಕ ನಾನು ಮನೆಯಲ್ಲಿದ್ದೇನೆ ಇದು ಬೆಳ್ಳಿ ಚುಕ್ಕಿ ಅವರೇ ಚಾನಲ್ ಇದೆಯಾ ಲೈಕ್ ಅಂತ ಹೇಳ್ತದೆ ಲೈಕ್ ಡನ್ ಅಂತ ಹೇಳಿ ಥ್ಯಾಂಕ್ ಯು ಚಾನಲ್ ಇದೆ ನಾನು ಮೌನೇಶಾ ಏನು ಮೌನೇಶ್ ಈ ಚಾನಲಲ್ಲಿ ಬಂದದ್ದು ಚೇಂಜ್ ಮಾಡಿದೆ ಚಾನಲ್ ನೇಮ್ ಚೇಂಜ್ ಮಾಡಿದ್ದ ಮಕ್ಕರ್ ಮಾಡಬಾರ್ದು ಸ್ವಾತಿ ಮಕ್ಕರ್ ಮಾಡಬಾರ್ದು ಮಕ್ಕರ್ ಹತ್ತು ಪ್ರಸನ್ನ ಸತ್ಯ ಮ್ಯಾಗಿ ಬತ್ತನ ನಮ್ಮ ಒಡೆಯಲ ಪೋದು ಬರೋಲ್ಲ 4 ಪ್ಯಾಕೆಟ್ ಮ್ಯಾಗಿ ಬ್ಯಾಗ್ ಹಿಡ್ದು 10 ಪೋದು ಯಾನಿಂದ ಎರಡು ಇದೆ ಅಕ್ಕ ನಾನು ಮಕ್ಕರ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ 2 ಇದೆ ಅಕ್ಕ ಹೌದಾ ಅಕ್ಕ ನೀನು ಸಾಂಗ್ ಆಡೋಕೆ ಯಾವಾಗ ಹೋಗ್ತೀಯಾ
ಎಲ್ಲಿಗೆಯಾ ಬೆಳ್ಳಿ ಚುಕ್ಕಿ? ಎಲ್ಲಿಗೆ ಹೋಗುದು ಸಾಂಗ್ ಆಡ್ಲಿಕ್ಕೆ? ಮ್ಯಾಗಿ ಜಾಸ್ತಿ ಆದ್ರೆ ಮ್ಯಾಗಿ ಲೆಕ್ಕನೇ ಪೋಪುಂಡು. ಅದೌದು. ಬೃಂದ ಅಕ್ಕ ಈವೆಂಟ್ ಅಲ್ಲಿ ಆಡೋದಿಕ್ಕೆ ಹೋಗ್ತಿದ್ದಾರೆ ಅಕ್ಕ. ಹೌದಾ, ಬೃಂದಕ್ಕೆ ಹೋಗ್ತಿದ್ದಾರಾ? ಹೋಗ್ಲಿ ಹೋಗ್ಲಿ, ವಿನ್ ಆಗಿ ಬರ್ಲಿ ಅವರು, ಮತ್ತೆ ನಾವು ಹೋಗುವ ಆಯ್ತಾ ಬೆಳ್ಳಿ ಚುಕ್ಕಿ? ನಾನು ಯಾಕೆ ಹೋಗುದು, ನನ್ಗೆ ಎಂತ ಪದ್ಯ ಬರ್ತದೆ ಅಂತ ನಾನು ಹೋಗುದು ಮಾರಾಯ. ಬೆಳ್ಳಿ ಚುಕ್ಕಿ ಅವರಾದ್ರೆ ಚಂದ ಆಡ್ತಾರೆ. ಯಾರು ನಮ್ಮ ಬೃಂದಾ ಸಿಸ್ ದೇವರ ನಾಮ ಎಲ್ಲ ಚಂದ ಆಡ್ತಾರೆ, ಇದು ಕೂಡ ಆಗ್ತಾರೆ, ಯಾವುದು ಪಿಕ್ಚರ್ ಇದೆಲ್ಲ ಸಾಂಗ್ ಕೂಡ ಚಂದ ಆಡ್ತಾರೆ. ಹೂ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಸ್ವಾತಿ ಅವರು ಸಪೋರ್ಟಿಂಗ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ಸ್ವಾತಿ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು. ನಿನ್ನ ಮದುವೆ ಮಂಟಪ ನಾನೇ ಕಟ್ಟಿರುವೇನ್, ಒಳ್ಳೆ ವರ ತರುವೇನ್, ಮಳ್ಳಿ ಮದುವೆಗೆ ಮುಂಚೆಯೇ ಹಸೆಯೇರದು ಸಂಪಿಗೆ, ಕಾಲ ನೋಡಲಿ ಎಲ್ಲ ಚೈತ್ರವಾಗಲಿ ಎಲ್ಲ, ಇದೇ ಹಾಡುವೆ ಸದಾ ನಾ, ಇದೇ ಬೇಡುವೆ ಸದಾ. ಸ್ವಾತಿ ಪದ್ಯ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಪುತ್ತೂರಿಂದ ಒಬ್ರು ಅಕ್ಕ ಹೋಗ್ತಿದ್ದಾರೆ. ಹೌದು ಬಿಡಿ ಚುಕ್ಕಿ, ಹೋಗಿ ಬರ್ಲಿ, ವಿನ್ ಆಗಿ ಬರ್ಲಿ ಎಲ್ಲರಲ್ವಾ. ಸಾಂಗ್ ಸೂಪರ್ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಸ್ವಾತಿ ಯಾಕೆ ನೇಮ್ ಚೇಂಜ್ ಮಾಡಿದ್ದು? ತುಂಬಾ ಚೆನ್ನಾಗಿದೆ ಅಕ್ಕ ಸಾಂಗ್. ಥ್ಯಾಂಕ್ ಯು ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಮ್ಯಾಮ್ ಅಂತ ಹೇಳ್ತಾ ಇದ್ದಾರೆ. ಬಸವರಾಜ್ ಅವರೇ ಗುಡ್ ಮಾರ್ನಿಂಗ್. ನಿಮ್ದು ಚಾನಲ್ ಇದೆಯಾ ಬಸವರಾಜ್? ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಿದೆ ನೋಡಿ, ಸಾಂಗ್ ಹೇಳಿದ್ದು. ಹೌದಾ ಸ್ವಾತಿ ಅವರೇ? ನೋಡ್ತೇನೆ. ಬಸವರಾಜ್ ಅವರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಲೈಕ್ ಕೊಡೋದವರು ಲೈಕ್ ಕೊಡಿ. ಮ್ಯಾಂಗೋ ಸ್ಟೋರ್ ಗೋಪಾಲನ್ ಚಾನಲ್ ಬರ್ತ್ಡೇ ಯಾವಾಗ? ಮ್ಯಾಂಗೋ ಸ್ಟೋರಿನ ಗೋಪಾಲನ್ ಅವರದ್ದು ಬರ್ತ್ಡೇ, ಚಾನಲ್ ಬರ್ತ್ಡೇ ಇವತ್ತಾ ಬಸವರಾಜ್ ಅವರೇ? ಇದು ಸಪೋರ್ಟ್ ಮೆಸೇಜಾ? ಬೆಳ್ಳಿ ಚುಕ್ಕಿ ಅವರು ಸೂಪರ್ ಅಂತ ಹೇಳ್ತಾ ಇದ್ರೆ. ಬೆಳ್ಳಿ ಚುಕ್ಕಿ ಹೆಸರು ಚೆಂದ ಉಂಟಾ? ಅದೇ ಪ್ರಸಾದನ್ನ. ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ನಕ್ಷತ್ರದ ತೇರಿನಲ್ಲಿ ಹುಡುಕೋಣ, ನಾವಿಂದೂರಿಗೆ ಕಟ್ಟಿ ಕುಡಿಯೋಣ. ಥ್ಯಾಂಕ್ ಯು ಸ್ವಾತಿ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಲೈಕ್ ಕೊಡೋದವರು ಲೈಕ್ ಕೊಡಿ ಆಯ್ತಾ. ದಾದ ತಿಂಡಿ ಅಕ್ಕ ಎಂಕ್ ದೋಸೆ. ನಿನ್ಗೆ ಎಂತದ ಮೌನೇಶ್ ತಿಂಡಿ? ಎಂಚ ಉಲ್ಲಾರು ಯಾನು ಹುಷಾರುಲ್ಲೇ, ತುಳು ಕಲ್ತಿದ್ಯಲ್ಲ ಬೆಳ್ಳಿ ಚುಕ್ಕಿ? ಮೌನೇಶ್ ತುಳು ಕಲ್ತಿದ್ದಾನೆ ಈಗ. ಸ್ವಲ್ಪ ಅಷ್ಟೇ ಬರ್ತದೆ, ಸ್ವಲ್ಪ ಬರೋದು ಪರವಾಗಿಲ್ಲ, ಅಷ್ಟಾದ್ರೂ ಕಲ್ತಿದ್ದೀರಲ್ವಾ, ಅದೇ ಖುಷಿ ನಮಗೆ. ಸ್ವಾತಿಗೆ ನನ್ನ ಕಮೆಂಟ್ ಕಾಣಲಿಲ್ಲ. ಹೌದು ಸ್ವಾತಿ, ನೀವು ಹೆಸರೇನು ಚೇಂಜ್ ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಕಜಿಪು ಅಂತ ಹೇಳ್ತಾ ಇದ್ದಾರೆ. ಕಜಿಪ್ ಇನ್ನಾಗಬೇಕು. ಕಜಿಪ್ ಮಧ್ಯಾಹ್ನ ಮತ್ತೆ ನೋಡ್ಬೇಕು, ಇದು ಲೈವ್ ಆದ ನಂತರ. ಮೀನುಂಟು ಫ್ರಿಜ್ಜಲ್ಲಿ, ನೋಡ್ಬೇಕು, ಮೀನು ಫ್ರೈ ಮಾಡಬೇಕು. ನನಗೆ ಚಾನಲ್ ಗುರುತಾ ಆಗಂಗಿಲ್ಲ. ನಿಮಗೆ ಚಾನಲ್ ಇಲ್ವಾ? ಓಕೆ. ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ ಚೇಂಜ್ ಮಾಡಿದ್ದು. ಇದು ಅಂದರೆ ಹೆಸರೇ ಚೇಂಜ್ ಮಾಡಿದ ಅಲ್ಲ, ಚಾನಲೇ ಚೇಂಜ್ ಮಾಡಿದ ಫುಲ್ಲು. ಸ್ವಾತಿ ಸಿಸ್ ಚಾನಲೇ ಚೇಂಜ್ ಮಾಡಿದಲ್ಲ, ಹೆಸರೇ ಚೇಂಜ್ ಮಾಡಿದ್ದ. ಇನ್ನು ಕಳಿಸಿಕೊಡು ಅಕ್ಕ. ಖಂಡಿತ ಕಳಿಸುವ ಬೆಳ್ಳಿ ಚುಕ್ಕಿ. ನೇಮ್ ಅಂತ ಯಾವಾಗ ನಾನು ಕಮೆಂಟ್ ಹಾಕಿದ್ದೇನೆ, ಶಾರ್ಟ್ ಸ್ವಲ್ಪ ನೋಡಿ ಅಂತ ಹೇಳ್ತಾ ಇದ್ದಾರೆ. ಕಮೆಂಟ್ ಹಾಕಿದ್ದೇನೆ, ಶಾರ್ಟ್ ಸ್ವಲ್ಪ ನೋಡಿ ಅಂತ ಹೇಳ್ತಾ ಇದ್ದಾರೆ. ಅಂದೆ ಹೌದು, ನೇಮ್ ಮಾತ್ರವಾ? ಓಕೆ.
ಏರ್ ಯಾನಿರ್ನ ವಿಡಿಯೋ ತೂತೆ ಶಾರ್ಟ್ ತೋಡ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಪವಿ ಅಕ್ಕ ಬಂದಿಲ್ವ ಅಕ್ಕ? ಇವತ್ತು ಸಂಡೇ ಅಲ್ವಾ, ಅವರಿಗೆ ಕೆಲ್ಸಕ್ಕೆ ಹೋಗ್ಲಿಕ್ಕೆ ಉಂಟಂತ ಹೇಳ್ತಾ ಇದ್ರು. ಮಧ್ಯಾಹ್ನ ನಂತರ ಫ್ರೀ ಅಂತ ಹೇಳ್ತಾ ಇದ್ರು ಪವಿ ಸಿಸ್. ಬಸ್ಸಲ್ಲಿ ಹೋಗ್ತಿದ್ರೆ ಬರ್ಬೋದು ಅವರು. ಪ್ರಸಾದನ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಪ್ರಸಾದನ, ಥ್ಯಾಂಕ್ ಯು ಸೋ ಮಚ್. ಎಲ್ಲಿ ನಾ ನೋಡಲಿ ನಿನ್ನದೇ ಚಿಲಿಪಿಲಿ, ಕಣ್ಣು ಮುಚ್ಚಿಯೂ ಬೆಳಕಿದೆ, ಹೆಜ್ಜೆ ಇರದೆ ಹಾರಿದೆ ನನ್ನ ಒಳಗೀಗ, ನಾನೀಗ ಏನಾದಿನ. ಸತ್ಯನಾ? ಸತ್ಯ 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 ಸತ್ಯ. ಅವು ಪದ್ಯ ಅವು ಏನ ಪದ್ಯ ಗೊತ್ತಿಲ್ಲ. ಗುಡ್ ಮಾರ್ನಿಂಗ್ ಹೇಮಸಿಸ್ ಬಂದ್ರು. ಹಾಯ್ ಗುಡ್ ಮಾರ್ನಿಂಗ್ ಹೇಮಸಿಸ್, ವೆಲ್ಕಮ್. ಚಾಪರ್ಯಾರ ಹೇಮಸಿಸ್ ಪದ್ಯ ಅವು ಎಂಕದಲ್ಲಿದ್ದೆ ಅಂಚಪುರ ನಮ್ಗೆಲ್ಲ ಆಗಿ ಹೋಗಿದೆ. ಹೇಮಸಿಸ್ ಚಾಪರ್ಯಾರ ತಿಂಡಿದದ ಚಾಂಡ್ ಆಂಡಿ ಚಾಂಡ್ ಈಗ ಸಜ್ಜಿಗೆ ದೋಸೆ. ಅಂಚಾರ್ ತಕ್ಕ ಕೂಲ್ ಅಲ್ಲೊಂದು ಕೂಲ್ ಕೂಲ್, ತಂಪು ತಂಪು ಕೂಲ್ ಕೂಲ್. ತಂಗಾಳಿಯಲ್ಲಿ ನಾನು ತೇಲಿ ಬಂದೆ, ನಿನ್ನನ್ನು ಪ್ರೀತಿಯಿಂದ ಸೇರಲೆಂದೆ, ಓ ಇನಿಯ ನನ್ನನ್ನು ಸೇರಲು ಬಾಬಾ. ಯಾನ್ ಪರಿಯ ಎಂಕು ಉಪ್ಪು ದೋಸೆ ಪಂಡು, ಉಪ್ಪು ದೋಸೆ ಪಂಡ ಕಪ್ಪ ರೊಟ್ಟಿಯಾ? ಹೇಮಸಿಸ್ ರಂಜಿತ್ ಇಜ್ಜೆರಾ ಪತ್ತ ಇಜ್ಜಿ ಮಸ್ತಿ ನೋಡಿಂಚ ರಂಜಿತ್ನ ಓಲ್ ಇಜ್ಜಿ ಓಲೈ ಒಳ್ಳೆ ಇಜ್ಜಿ ರಂಜಿತ್. ಕಪ್ಪ ರೊಟ್ಟಿನ ಸೈಕಲ್ ಆ ಪಪ್ಪನ ಕೂಡ ಸೈಕಲ್ ಪೋಡು ಅಪ್ಪಾಗ ಬನಿತ್ತು ಒಂದು 4 ದಿನ ಪಪ್ಪನ ಸೈಕಲ್ ಲೇತ ಮರ ಪನೋಡು ಎಲ್ಲ ಎಲ್ಲ ಪೋ ಪಪ್ಪಡಲ್ಲೇ ತೋರ ಉರ್ಚಿ ಅಜ್ಜನೊಟ್ಟು ಉರ್ಚಿನಿ ಸೈಕಲ್ ಉರ್ಚಿ ಬಾಬಾ ತೂಕೈತೆ ಬಕ್ಕನ್ ಬನ್ಪದ ಅದನ್ನು ಪಪ್ಪಡಕ್ಕೆ ಏನು ಬನ್ಪೆ ಹಿಂಗೆ ಪೋಡಿಗೆ ಹಾಕೊಂಡು ಅಜ್ಜಡ ಪನೀರು ಆ ಪನೀರು ಅದನ್ನು ಉಳ್ಳಾಗಡ್ಡಿ ಮಾತ್ರ ಕಿತಾಡ್ದಿಚ್ಚಿ ಹಿಂಗೆ ಪಪ್ಪಡಕ್ಕೆ ಏನು ನೋಡುತ್ತಾ ಪಪ್ಪಡಕ್ಕೆ ನಾನು ಹಿಂಗೆ ಕೋಲ ಪಂಡ್ರೆ ಹಾಪುಚ್ಚಿ ಬ್ಯಾನ್ ಬಕ್ ಪಪ್ಪಡ ಕಾಲ್ ಮತ್ತೆ ಏನು ಮೇ ಅವ ಹಾಂ ಹಾಂ ಇತ್ತಿ ಮನೆ ಮೇಲೆ ಫುಲ್ ಕಪ್ಪ ರೊಟ್ಟಿ. ಹಬಿ ಸುವರ್ಣ ಅವ್ರು ಬಂದ್ರು. ಹಾಯ್ ಅಬಿ ವೆಲ್ಕಮ್, ಗುಡ್ ಮಾರ್ನಿಂಗ್. ಹಾಯ್ ಅಕ್ಕ ಲೈಕ್ ಡನ್ ಅಂತ ಹೇಳ್ತಾರೆ. ಹಾಯ್ ಅನಿಲ್ ವೆಲ್ಕಮ್. ಟಿಫಿನ್ ಅಕ್ಕ ಅಂತ ಹೇಳ್ತಿದ್ದೆ. ಆಯ್ ಏತ್ ಮುಲ್ಪ ಇಜ್ಜಿ ಆಯನ್
ಆಯೆ ಇತ್ತೆ ಮುಲ್ಪ ಇಜ್ಜೆ ಆಯನ ಸಾಂಕಿನಿ ನೆನಪಿಜ್ಜಿ ಕಾಲಿಜ್ಜಿ ದಾಲಿಜ್ಜಿ ಅಂದೆ ಮಸಿಸ್ ಬೇಲೆಗೂಲ ಹೋಪುಜಿಗೆ ಏರ ಪಂಡೇರು ಅಂದೆ ಒಂದು ಇಲ್ಲಡೆ ಪೋತೇರ ಅಂದಿಯೇ ಅಂದತೆ ರಕ್ಷಾ ಬಂಧನತೆ ಇಲ್ಲಡೆ ಪೋತೇರು ತುಜು ರಜೆ ಮಲ್ತು ಇಲ್ಲಡೆ ಪೋತೇರು ತೋಜು ಉಂಟವು ಮದುವೆ ಮಂಟಪ ನಾಳೆ ಕಟ್ಟಿರುವೆ ಇಲ್ಲಡೆಗೆ ಪೋವಂದೆ ವರ್ಷ ಅಂದೆ ಲೈಕ್ ಕೊರಿಯ ಥ್ಯಾಂಕ್ ಯು ಎಮಸಿಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಬಕದಾದೇನಿ ಸ್ಪೆಷಲ್ ಸಂಡೇ ಸ್ಪೆಷಲ್ ದಾದೇನಿ ಮಧ್ಯಾಹ್ನ ಒನಸ್ಸಿಗೆ ಸಿಂಪಲ್ ಬಾಯ್ ಮತ್ತೆ ಟೀಚರ್ ನಮಸ್ತೆ ಸಿಂಪಲ್ ಬಾಯ್ ಎಲ್ಲಿ ಹೋಗಿದ್ದು ಸಿಂಪಲ್ ಬಾಯ್ ನೀವು ಇವತ್ತು ಸ್ಪೆಷಲ್ ಕ್ಲಾಸ್ ಉಂಟಂತ ಗೊತ್ತಿಲ್ವಾ ನಿಮಗೆ ನೆನಪಿರೋದಿಲ್ಲ ಇವತ್ತು ಸ್ಪೆಷಲ್ ಕ್ಲಾಸ್ ಉಂಟು ಬೇಗ ಹೇಳ್ಬೇಕು ಬೇಗ ಅಟೆಂಡೆನ್ಸ್ ಬಗ್ಗೆ ಬರಬೇಕು ಅಂತ ಗೊತ್ತಿಲ್ಲಲ್ಲ ನಿಮ್ಗೆ ಎಲ್ಲ ನಾವು ಹೇಳಿಕೊಡ್ಬೇಕು ಎಲ್ಲ ಹೇಳಬೇಕು ನಿಮಗೆ ನೀವು ಮಾತ್ರ ಶಾಲೆಗೆ ಚಕ್ಕರ್ ದಿನಾಲು ಅಲ್ವಾ ಟೀಚರ್ ಪಿಂಕಿ ಹೇಳಿ ಶಾಲೆಗೆ ಹೋಗ್ಬೇಡ ನಾವು ಹೌದೌದು ಪಿಂಕಿ ಹೇಳ್ತಾಳೆ ಅವಳಿಗೆ ಏನು ನೀನು ಸುಮ್ಮನೆ ಪಿಂಕಿನ ಹೆಸರು ಹಾಕೋದು ಶಾಲೆಗೆ ಹೋಗ್ಬೇಡ ಹಾಗೆ ಹೀಗೆ ಅಂತ ಸಂಡೆ ದಾಲೆ ಇಜ್ಜಿ ಎನ್ನ ಕ್ಲಾಸ್ಮೇಟ್ನ ಅಣ್ಣನ ಕಾರ್ಯ ಉಂಡು ಅಡೆಗೆ ಪೋಡು ಎಲ್ಲವ ಸಂಗಡ ಅಂದೆ ಓಕೆ ಏನೇನ ಬರ್ತಡೆ ಏರ್ನಲ್ಲ ಬರ್ತಡೆ ಇಜ್ಜಿ ದಾಯ್ ಏನ ಬರ್ತಡೆ ಏನ ಈ ವಿಡಿಯೋ ತುಯ್ಯಾರ ಅವು ಏನು ಆಂಟಿನ ಮಗಲ್ಲ ಅವು ಮುರಾಣಿ ಆತನಿ ಯಾನ್ ವಿಡಿಯೋ ಪಣ್ಣ ಲೇಟ್ ಆಣ್ ಮಂಜು ಯಾನ್ ಇದಕ್ಕೆ ಯಾನ್ ಮೊನ್ನೆ ಪೋಸ್ಟ್ ಪಾಡ್ದಿತ್ತದೆ ನಿಖುಲ್ ಹ್ಯಾಪಿ ಬರ್ತ್ಡೇ ಪೂರ ವಿಶ್ ಮಾಡ್ತಿದ್ದಾರೆ ಅಲ್ಲ ಯಾನ ನಡುಟು ಉಂತುದೆ ದುಂಬುದ ಫೋಟೋ ಆಯ್ತು ಬರಿಟ್ಟು ಏನ ಮೆಗ್ದಿಲ್ಲ ಅಲ್ಲ ಉಂತದಿತ್ತೀನಿ ಏನ ಆಂಟಿನ ಮಗಲ್ ಅಲ್ಲ ಬರ್ತಡೆ ತುಯ್ಯಾರ ವಿಡಿಯೋ ತುಯ್ಯಾರ ಫುಲ್ಲು ತುಯ್ಯಾರತೆ ಓ ಗಮ್ಮತ್ ಅಂದ್ ಗಮ್ಮತ್ ವಿಡಿಯೋ ಫುಲ್ ತುಯ್ಯಾರ ಗೊತ್ತಪ್ಪ ಗಮ್ಮತ್ ಅಲ್ಪಟೆ ಅಂದಂದು ಅಪ್ಪಗೆ ಏನು ಮಸ್ತ್ ಬಚ್ಚಿದಿತ್ತೆ ಸಿಂಪಲ್ ಅಪ್ಪ ಮಸ್ತ್ ಬಚ್ಚಿದಿತ್ತೆ ಇತ್ತೆ ಮಾತ್ರ ಅಂತೆ ತೋರಾತೀನಿ ಇತ್ತೆ ಐದು ಸಪ್ಪುರ ಇದ್ದೇನೆ ಕೊಡಲ್ಲ ಆಕಾಶ ಇಷ್ಟೇ ಯಾಕಿದೆಯೋ ನನ್ನ ಈ ಭೂಮಿ ಕಷ್ಟ ಆಗಿದೆಯೋ ಇತ್ತದಾಲ ಬೆಲೆ ಇಜ್ಜಿ ಮುಕ್ಕುನ ಬೆಲೆ ಅಂದಂದು ಎಸ್ ಇತ್ತದಾಲ ಬೆಲೆ ಇಜ್ಜಿತ ಮುಕ್ಕು ತಿಂತಿ ಆತು ಬಕ್ಕ ಬತ್ತದ ಲೈವ್ ಉಡಿ ಚುರುಪಾತೇರು ಬಿನ್ನೇರು ಏರ್ಲ ಇಜ್ಜೇರು ಪನೊಂದು ಬೇರು ಅಂದಿಯ ಸೆಂಪತ್ತಿ ಏರ್ಲ ಬಿನ್ನೇರು ಬರ್ಪುಜ್ಜೇರಿ ಯಾನೆ ದಾದ ಅನ್ಪುಡು ಪಲ್ಲೆ ಗಲಾಟೆ ಮಲ್ಪುಡವು ಯಾನು ಎರಡೆಲ್ಲ ಅಬ್ಬ ಬರ್ಪೇರ ನಿತ್ತದಂತೂ ಪೇರ ಭಗವತದು ಇದೇರ್ಲ ಇಜ್ಜೇರು ಶಾಂತಿ ಅಕ್ಕ ಓಲುಲೇರಿ ನೀ ಸಂಡೆ ಅತೆ ಸಂಡೆ ಪುರ ಅಂತ ಬೇಲೆ ಎಪ್ಕೊಂಡು ಜಾಸ್ತಿ ಬಕೇನ ನೋಟಿಫಿಕೇಶನ್ ಪೋಪುಜಿಯೇ ಸಂಪತ್ತು ಅದು ಸಿಂಪಲ್ ನೋಟಿಫಿಕೇಶನ್ ಪೋಪುಜಿ ಅನ್ನ
ದುಂಬು ಏತು ಜನ ದುಂಬು ಪಂಡ ಒಂತೆ ಒಂಜಿ ವಾರ ನಾವು ವೈರಲ್ ಇತ್ತನು 1 ಜಾಸ್ತಿ ಇತ್ತನು 1 ವ್ಯೂಸ್ ಇತ್ತನು ಒಂಜಿ ವಾರ ಐದಕ್ಕ ದಾಯ ಅಂಚಾಣ ಅಂದ್ ಗೊತ್ತುಜ್ಜಿ ಫಸ್ಟ್ ನಮ್ಮದು ಆಲಿತ್ತು ಜತೆ ಇರುವ ಲೈಕ್ ಸಂಜೆ ಬರಿತ್ತನತೆ ಐದ ಕೊಂತೆ ದಿನ ವೈರಲ್ ಕೊಟ್ಟಿರ್ತೀರು ಒಂಜಿ ವಾರ ಆತೆ 1K 2K ಆತೆ ಬಾರಿ ಬಂಗೋಡು 1K ಒಂದು ಇತ್ತನು ವ್ಯೂಸ್ ಇತ್ತೆ ಮುಳಿ ಏರ ನಿಲ್ಕದ್ಲ ತೂಪುಜಿ ರಂಚೋಣ್ಣು ಬಕ್ಕನ ಅಂಜಿಡು ಬರುವೇರಾ ದಾದನೆ ಅಂಜಿಡು ಬರ್ಪೇರ ಬಂಜಿಡು ಬರ್ಪೇರ ಗೊತ್ತಿಚ್ಚಿ ಬರ್ತೀರಕಲ್ ಬರ್ಪೇರು ಬಕ್ಕ ತಾನು ಹೋದ್ರೆ ಸಡನ್ ಅದು ಲೈವ್ ಎಂಡ್ ಆಪುಣಿ ಇವರವರ ನಿಂಚಿನ ಅಂದೆ ಗೊತ್ತಾಪುಜು ಸಡನ್ ಅದು ಎಂಡ್ ಆಪುಣಿ ಅಂಗೆ ಸಿಂಪಲ್ ಬಾಯ್ ಎಂಚಿನ ಅಂದೆ ಗೊತ್ತಾಪುಜು ಒಂಜಿ ತಚ್ಕೊಂಡು ಚೀರ ತಚ್ಕೊಂಡು ಜನನೇ ಇಚ್ಚಿ ಪಕ್ಕ ಇನಿ ಸಂಡೆ ಅತೆ ಇನಿ ಆತ ಜನ ಎಲ್ಲ ಉಪ್ಪ ಇರು ಇತ್ತಲ್ಲ నేను జీరో పొద్దుపోతుండు నన్ను యాప సడన్ ఎండాపని పండలే ఆపు జంచాపు మాకు జీరో తుచ్చిపోండు వరాని నన్ను తీర్ల చురుకొట్టే కీళ్ళ పోపారు అయితార అత్తే అందని అయితార మాతిరగలు అయితారని బిన్నెది బైది గౌచీడు తిన్ననే పోపు చీం കണ്ണുതരപ്പല മുച്ചന്തിന് അലിന് തൂപ്പിനി കാജിത കണ്ണോട്ട സുജിത നമ്പാട്ട ನೇಜಿದ ಕಂಡೊಡು ನವಿಲೊಂಜಿ ಪೊಂಡುತ್ತುನೆ ಡೆನ್ನ ಬಿನ್ನಗು ಬಾರಿದಮ್ಮನ ಸಂಸಾರನ ಬಿನ್ನಿಗೆ ಬೈದಿ ಗೌಜಿ ಐದು ಜನ ಕಮ್ಮಿ ಇತ್ತಂಡು ಎಂಡ್ ಮಲ್ಪು ಇಜಿಂದ ವರಾನ ಎಂಡ್ ಆಪುಂಡು ಅನ್ನಂದು 5 ಜನ ಕಮ್ಮಿ ಇತ್ತಂಡು ಎಂಡ್ ಮಲ್ಪುಲೆ ಅನ್ನಂದು ಇಜಿಂದ ವರಾನ ಎಂಡ್ ಆಪುಲ ಅವು ಅಂಚ ಎಂಡ ಅಂಡ ನಮಕ್ ಡಬ್ಲ್ಯೂ ತಿಕ್ಕುಜೆ ಎರೇನು ಕಾಪುನು ಎಂಡ್ ಮಲ್ಪೊಡೆತ್ತೆ ಕೊಡೆ 3 ಬರ್ಪೆ ಮಾತ್ರ ಏನ್ನೈತೆ ಖಾಲಿ ಅರ್ಧ ಗಂಟೆಲಿ ಆಗ್ತದೆ ಏನು ಬರ್ತದೆ ಎಂಡ್ ಮಲ್ತದೆ 3 ಬರ್ಪೆ ಬರ್ಪಾರ ಇದು ಮಲ್ಪುಲೆ 3 ಬರ್ಪೆ ಅವು ಒಂದು ಆಪುಜಿ